ಹಲೋ ನಮಸ್ತೆ, ಹೇಗಿದ್ರಿಲ್ಲ? ಹೊಟ್ಟೆಯ ಬೊಜ್ಜನ್ನು ಅಥವಾ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ನ್ಯಾಚುರಲ್ ಆಗಿರುವಂತಹ ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಫಾಲೋ ಮಾಡಬಹುದಾದಂತಹ ಒಂದು 5 ಅದ್ಭುತ ಮ್ಯಾಜಿಕಲ್ ಡ್ರಿಂಕ್ಸ್ ಬಗ್ಗೆ, ಹೆಲ್ತ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂಚೂರು ಮಿಸ್ ಮಾಡಬೇಡಿ. ಇದು ಆ್ಯಕ್ಚುಲಿ ಏನು ಅಂತಂದರೆ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ವೆಯ್ಟ್ ಲಾಸಿಗೆ ರೆಮಿಡೀಸ್ ಹೇಳಿ ಮೇಡಮ್ ಅಂತ. ನಾನು ಇಲ್ಲಿ ತನಕ ಅದರದ್ದು ಈ ವಿಡಿಯೋ ಮಾಡಿಲ್ಲ. ಆ್ಯಕ್ಚುಲ್ ಆಗಿರೋದು ವಿಡಿಯೋ ನಾನು ಮಾಡ್ತಾ ಇಲ್ಲ. ಈ ರೆಸಿಪೀಸ್ದು ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಒನ್ ಬೈ ಒನ್. ನೀವು ನೋಟ್ ಮಾಡಿಟ್ಕೊಳ್ಳಿ, ಯಾಕಂತಂದರೆ ಎಲ್ಲದೂ ಅಷ್ಟೇ ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದನ್ನ ಸಪ್ರೇಟಾಗಿ ಮತ್ತೆ ವಿಡಿಯೋ ಮಾಡಿ ತೋರಿಸೋ ಅವಶ್ಯಕತೆ ಏನೂ ಇಲ್ಲ. ತುಂಬಾ ಸಿಂಪಲ್ ಆಗಿರುವಂತಹ ಈ ರೆಮಿಡೀಸ್ ಇದೆಯಲ್ಲ, ನಿಜವಾಗ್ಲೂ ಅಂದರೆ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ಆದರೆ ಒಂದು ದಿನದಲ್ಲಿ ವೆಯ್ಟ್ ಕಮ್ಮಿ ಆಗುತ್ತೆ ಇದನ್ನ ಕುಡಿದರೆ, ಒಂದು ವಾರದಲ್ಲಿ ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಜಗತ್ತಲ್ಲಿ ಒಂದು ವಾರದಲ್ಲಿ ಅಥವಾ ಒಂದು ದಿನದಲ್ಲಿ 2 ದಿನದಲ್ಲಿ ವೆಯ್ಟ್ ಕಮ್ಮಿ ಮಾಡ್ತೀವಿ ಅಥವಾ ವೆಯ್ಟ್ ಕಮ್ಮಿ ಮಾಡೋ ಡ್ರಿಂಕ್ಸ್ ಇದೆ ಅಂತ ಹೇಳಿದರೆ ನಾನಂತೂ ಖಂಡಿತ ನಂಬಲ್ಲ. ನೀವು ನಂಬ್ತಿರಲ್ಲೋ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನನ್ನ ಪ್ರಕಾರ ಅಷ್ಟು ಸಡನ್ನಾಗಿ ಅಷ್ಟು ಫಾಸ್ಟಾಗಿ ಏನಾದರೂ ರಿಸಲ್ಟ್ ಕೊಡುತ್ತೆ ಅಂತಂದರೆ ಅದರದ್ದು ಸೈಡ್ ಎಫೆಕ್ಟ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ ಇರುತ್ತೆ. ಅಂತ ಯಾವುದು ಕೆಟ್ಟ ಸಜೆಷನ್ಗಳನ್ನು ನಾನು ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ನ್ಯಾಚುರಲ್ ಆಗಿ ರಿಸರ್ಚ್ ಮಾಡಿ ಅಂದರೆ ಇದರ ಬಗ್ಗೆ ಸ್ಟಡಿ ಮಾಡಿ ನಾನು ಹೇಳ್ತಾ ಇರುವಂಥದ್ದು. ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಇದೆ ಎಲ್ಲ ಟಿಪ್ಸ್ ಕೂಡ. ಹಾಗಾದರೆ ಈ 5 ಡ್ರಿಂಕ್ಸ್ ಯಾವುದು ಅಂತ ನೋಡ್ಕೊಂಬರೋಣ. ಮೊದಲನೆಯದಾಗಿ ತುಂಬಾ ಸಿಂಪಲ್, ಬಿಸಿ ನೀರು. ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಇರುವಂತಹ ಬಿಸಿ ನೀರು. ಜಪಾನ್ನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಥೆರಪಿ ಇದು. ಇದಕ್ಕೆ ವಾಟರ್ ಥೆರಪಿ ಅಂತ ಕರೀತಾರೆ. ನೀವು ಇಂಟರ್ನೆಟ್ಟಲ್ಲಿ ಬೇಕಾದರೆ ಸರ್ಚ್ ಮಾಡಿ ನೋಡಿ, ಜಪಾನೀಸ್ ವಾಟರ್ ಥೆರಪಿ ಫಾರ್ ವೆಯ್ಟ್ ಲಾಸ್ ಅಂತ. ನಿಮಗೆ ಇದರ ಬಗ್ಗೆ ಬೇಕಾದಷ್ಟು ಆರ್ಟಿಕಲ್, ಬೇಕಾದಷ್ಟು ರಿಪೋರ್ಟ್ಗಳು ಸಿಗುತ್ತೆ. ಇದನ್ನ ಹೇಗೆ ಫಾಲೋ ಮಾಡೋದು ಅಂತಂದರೆ, ನಾವು ಬೆಳಿಗ್ಗೆ ಹೇಳ್ತೀವಲ್ವ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈವನ್ ನಾವು ಮುಖ ಕೂಡ ಬ್ರಷ್ ಮಾಡದೆ ಹಾಗೆಯೇ 2ರಿಂದ 4 ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿಬೇಕು. ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು. ನಿಮಗೆ ಸ್ಟಾರ್ಟಿಂಗ್ ಕುಡಿಯೋಕ್ಕಾಗಲ್ಲ, ಬಟ್ ನೀವು ದಿನ ಟ್ರೈ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದರೆ 4 ಗ್ಲಾಸ್ ನೀರನ್ನು ಕುಡಿಬೋದು. ಸ್ಟಾರ್ಟಿಂಗ್ ಕುಡಿದಾಗ ನಿಮಗೆ ವಾಂತಿ ಬಂದಾಗ ಆಗುತ್ತೆ. ಖಾಲಿ ಹೊಟ್ಟೆಗೆ ಬ್ರಷ್ ಮಾಡದೆ ನೀರನ್ನು ಕುಡಿಲಿಕ್ಕೆ ಯಾರಿಗೂ ಆಗಲ್ಲ. ನೀವು ಕೇಳ್ಬೋದು, ಏನು ಮೇಡಮ್ ಇದು ಬ್ರಷ್ ಮಾಡದೆ ನೀರು ಕುಡಿಯೋದಾ ಅಂತ. ಹೌದು, ಯಾಕಂತಂದರೆ ಒಂದು ರಿಸರ್ಚ್ ಪ್ರಕಾರ ನಾವು ಬ್ರಷ್ ಮಾಡದೆ ಬಾಯಿಯಲ್ಲಿ ಎಂಜಲ್ ಜನ್ರೇಟ್ ಆಗಿರುತ್ತಲ್ವ ನೈಟ್, ಅದು ವಾಪಸ್ ನಮ್ಮ ಹೊಟ್ಟೆಯೊಳಗಡೆ ಹೋದರೆ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ. ಅಂದರೆ ಆ ಎಂಜಲಲ್ಲಿ ಇದೆಯಲ್ಲ, ಏನೋ ಮೆಡಿಸಿನ್ ಅಂಶ ಇರುತ್ತೆ, ಅದು ವಾಪಸ್ ಹೊಟ್ಟೆಯೊಳಗಡೆ ಹೋದರೆ ತುಂಬಾ ಅನುಕೂಲ ಇದೆಯಂತೆ. ಬಟ್ ನಮ್ಗೆ ಯಾರಿಗೂ ಆ ಥರ ಮಾಡೋಕ್ಕಾಗಲ್ಲ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದರೆ ನೀವು ಇದನ್ನ ಮಾಡಲೇಬೇಕು. ಬ್ರಷ್ ಮಾಡದೇ ಕೂಡ ಖಾಲಿ ಹೊಟ್ಟೆಗೆ 4 ಗ್ಲಾಸ್ ಬಿಸಿ ನೀರು ಕುಡಿಬೇಕು. ಏನಾಗುತ್ತೆ ಅಂತಂದರೆ ಈ ಬೇಡದ ಫ್ಯಾಟೆಲ್ಲ ಇದೆಯಲ್ಲ, ಅದನ್ನ ಕರಗುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ ದೇಹನ. ಅಂದರೆ ಕೆಟ್ಟ ನಂಜು ಅಂಶಗಳೆಲ್ಲ ಇರುತ್ತಲ್ವ, ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ನಂಜು ಅಂಶಗಳನ್ನೆಲ್ಲ ತೊಳೆದು ಬಿಡುತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ದಿನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಇಷ್ಟು ಮಾತ್ರ ಅಲ್ಲದೆ, ನೀವು ಖಾಲಿ ಹೊಟ್ಟೆಗೆ ನೀರು ಕುಡಿದಾದ ನಂತರ 45 ನಿಮಿಷ ಏನನ್ನು ತಿನ್ನಬಾರ್ದು. ಅನಂತರ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದಾದ ನಂತರ ನೀವು ಯಾವಾಗ ನಿಮಗೆ ನೀರು ಕುಡಿಬೇಕು ಅನಿಸುತ್ತೆ, ಯಾವಾಗ ಬಾಯಾರಿಕೆ ಆಗುತ್ತೆ, ಆವಾಗೆಲ್ಲ ನೀವು ಬಿಸಿ ನೀರನ್ನೇ ಕುಡಿಬೇಕು. ಇದನ್ನ ನೀವು 1 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಡೆಫಿನೆಟಾಗಿ ನನ್ನ ಮಾತನ್ನು ನಂಬಿ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಇದಕ್ಕೆ ಲೈವ್ ಎಕ್ಸಾಂಪಲ್ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ವೆಯ್ಟ್ ಗೇಯ್ನ್ ಆಗಿದೆ. ಬಟ್ ಲಾಸ್ಟ್ 1 ಮಂತಿಂದ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ಒಂದು 3 kg ವೆಯ್ಟ್ ಡೌನ್ ಆಗಿದ್ದೇನೆ ನಾನು. ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದರೆ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ಇವಾಗ ವೆಯ್ಟ್ ಲಾಸ್ ಮಾಡುವಂತಹ 2ನೇ ಅದ್ಭುತ ಡ್ರಿಂಕ್ಸ್ ಏನು ಅಂತಂದರೆ ಜೀರಿಗೆ ನೀರು. ಜೀರಿಗೆಯಲ್ಲಿ ನಮ್ಮ ದೇಹದ ಕೊಬ್ಬನ್ನು ಕರಗಿಸುವಂತಹ ತುಂಬ ಅದ್ಭುತ ಅಂಶಗಳಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತಂದರೆ, ರಾತ್ರಿ 1 ಟೀ ಸ್ಪೂನಷ್ಟು, ನೀವು ದೊಡ್ಡ ಟೇಬಲ್ ಸ್ಪೂನಲ್ಲಾದರೆ 1/4 ಸ್ಪೂನ್ ಜೀರಿಗೆನ, ಹಸಿ ಜೀರಿಗೆ ಓಕೆ ಅಥವಾ ಹುರಿದಿಟ್ಟಿರುವಂಥ ಜೀರಿಗೆ ಕೂಡ ಓಕೆ, 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಅದನ್ನ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಗೆ ಕುಡಿಬೇಕು. ಆ ನೀರನ್ನು ಅಂದರೆ ಜೀರಿಗೆನ ಸೋಸಿಬಿಟ್ಟು ಬರೀ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿತಾ ಬರಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ನಿಮ್ಮ ವೆಯ್ಟ್ ಅಥವಾ ಬೆಲ್ಲಿ ಅಂದರೆ
ಬೆಲ್ಲಿ ಫ್ಯಾಟ್ ಅಂತಾರಲ್ಲ, ಹೊಟ್ಟೆಯ ಕೊಬ್ಬು ತನ್ನಷ್ಟಕ್ಕೆ ಕರಗುತ್ತೆ. ನೀವು ಖಂಡಿತವಾಗ್ಲೂ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಜೀರಿಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ವ, ಅದಕ್ಕೆ ಕೂಡ ತುಂಬಾ ಒಳ್ಳೆಯದು. ಮೂರನೇ ಹೆಲ್ತ್ ಡ್ರಿಂಕ್ಸ್ ಏನು ಅಂತಂದರೆ ಸೋಂಪಿದು ನೀರು. ಬಡೆ ಸೊಪ್ಪು, ಸೋಂಪು, ಫೆನೆಲ್ ಸೀಡ್ಸ್ ಅಂತಾರಲ್ಲ, ಇದರ ನೀರು. ಇದು ಕೂಡ ಜೀರಿಗೆ ಥರನೇ. ನಾವು 1 ಟೀ ಸ್ಪೂನು ಅಥವಾ 1/4 ಟೇಬಲ್ ಸ್ಪೂನಷ್ಟು ಸೋಂಪನ್ನು ರಾತ್ರಿ ನೀರಲ್ಲಿ ಹಾಕಿಬಿಟ್ಟು, 1 ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಬೆಳಗ್ಗೆ ಆ ಸೋಂಪನ್ನು ಸೋಸಿಬಿಟ್ಟು ಬರೀ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು. ಇದು ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೋಂಪಲ್ಲಿ ಕೂಡ ಅಷ್ಟೇ ನಮ್ಮ ಫ್ಯಾಟನ್ನು, ಕೊಬ್ಬನ್ನು ಕರಗಿಸುವಂಥ ಅದ್ಭುತ ಅಂಶಗಳಿರುತ್ತೆ. ಡೈಜೆಷನ್ಗೆ ಒಳ್ಳೆಯದು. ಇದು ಕೂಡ ಅಷ್ಟೇ ಆ್ಯಸಿಡಿಟಿಗೆ ತುಂಬಾ ಒಳ್ಳೆಯದು. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ತನ್ನಷ್ಟಕ್ಕೆ ಹೊಟ್ಟೆಯ ಕೊಬ್ಬು ಕರಗುತ್ತೆ. ಆದರೆ ಇವತ್ತು ಕುಡಿದು ನಾಳೆಗೆ ಕರಗಲ್ಲ. ಬಟ್ ನೀವು ದಿನ ಮಾಡ್ತಾ ಬರಬೇಕು. ತಾಳ್ಮೆ ಇರಬೇಕು, ಎಲ್ಲದಕ್ಕೂ ತಾಳ್ಮೆ ಇರಬೇಕು. ಇವಾಗ 4ನೇದು ಇನ್ನೊಂದು ಅದ್ಭುತವಾಗಿರುವಂತಹ ಮನೆಮದ್ದು ಅಥವಾ ಹೆಲ್ತ್ ಡ್ರಿಂಕ್ಸ್ ಏನು ಅಂತಂದರೆ ಇದು ಕೂಡ ಅಷ್ಟೇ ಓಮಕಾಳಿನ ನೀರು, ಅಜ್ವಾನ್ ವಾಟರ್. ಓಂಕಾಳು ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಕೂಡ ಅಷ್ಟೇ ನೀವು ಹುರಿದ್ಕೋಬಹುದು ಅಥವಾ ಹಸಿ ಬೇಕಾದರೂ ಜಸ್ಟ್ 1 ಟೀ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ 1 ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ನೆನೆಸಿಡಿ. ಬೆಳಗ್ಗೆ ಅದನ್ನ ಸೋಸಿಬಿಟ್ಟು ಖಾಲಿ ಹೊಟ್ಟೆಗೆ ಈ ನೀರನ್ನು ಕುಡಿಯುವಂಥದ್ದು. ಇದು ಕೂಡ ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೆ ತುಂಬಾ ಒಳ್ಳೆಯದು. ಕೆಟ್ಟ ಕೊಬ್ಬು ಸ್ಟೋರ್ ಆಗಿರುತ್ತಲ್ವ ದೇಹದಲ್ಲಿ, ಅದನ್ನ ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ಅದಾದ ನಂತರ ಟೋಟಲ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ಇದನ್ನ ದಿನ ಕುಡಿತಾ ಬಂದರೆ ಯಾವ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಆರಾಮ್ಸೆ ನೀವು ದೇಹದ ಕೊಬ್ಬನ್ನು, ಬೇಡದ ಕೊಬ್ಬನ್ನು ಕರಗಿಸ್ಕೊಂಡು ಬರ್ಬೋದು. ಇವಾಗ 5ನೇದು ಅತ್ಯಂತ ಅದ್ಭುತವಾಗಿರುವಂಥದ್ದು, ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡುವಂತಹ ನನ್ನದೊಂದು ಮೋಸ್ಟ್ ಫೇವ್ರೆಟ್ ಹೆಲ್ತ್ ಡ್ರಿಂಕ್ಸ್ ಏನು ಅಂತಂದರೆ ಲಿಂಬೆ ಮತ್ತು ಜೇನಿನ ನೀರು ಅಥವಾ ಜ್ಯೂಸ್ ಅಂತಂದು ಬೇಕಾದರೂ ನೀವು ಇದನ್ನ ಹೇಳಿ. ಇದನ್ನ ಹೇಗೆ ಮಾಡೋದು ಅಂತಂದರೆ ಇದು ಕೂಡ ಅಷ್ಟೇ ಖಾಲಿ ಹೊಟ್ಟೆಗೆ ನಾವು ಕುಡಿಯುವಂಥದ್ದು. ಸ್ವಲ್ಪ ಉಗುರು ಬೆಚ್ಚಗಿನ 1 ಗ್ಲಾಸ್ ನೀರು ತಗೊಳ್ಳಿ. ಅದಕ್ಕೆ ಅರ್ಧ ಲಿಂಬೆ ಸಾಕು, 1 ಲಿಂಬೆ ಬೇಡ, ಅರ್ಧ ಲಿಂಬೆ ರಸ ಹಿಂಡಿ. ಅದಾದ ನಂತರ 1 ಟೀ ಸ್ಪೂನು ಅಥವಾ 1/4 ಟೇಬಲ್ ಸ್ಪೂನಷ್ಟು ಹನಿ ಸೇರಿಸಿ. ಸಕ್ಕರೆ ಹಾಕುವಂಗಿಲ್ಲ, ಬೆಲ್ಲ ಹಾಕುವಂಗಿಲ್ಲ. ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಗೆ ಕುಡಿಯಿರಿ. ಈ ಲಿಂಬೆ ರಸ ಅಥವಾ ಜೇನ್ ಇದೆಯಲ್ವಾ, ಇದು ಕೂಡ ದೇಹದ ಬೇಡದ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ನಿಮಗೆ 1 ವಾರದಲ್ಲಿ ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಈ ಜ್ಯೂಸನ್ನು ಕುಡಿತಾ ಬಂದರೆ, 1 ವಾರದಲ್ಲ, ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನಿಮ್ಮ ದೇಹದಲ್ಲಿ ಚೇಂಜಸ್ ಆಗುತ್ತೆ, ಎಷ್ಟು ಬೇಗ ಕೊಬ್ಬು ಕರಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬರ್ತಾ ಇದ್ದೇನೆ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ. ಅದು ಏನು ಅಂತಂದರೆ ಈ ಲಿಂಬೆ ರಸ ಇದೆಯಲ್ವಾ, ಇಮ್ಯುನಿಟಿ ಬೂಸ್ಟರ್, ಒರಿಜಿನಲ್ ಇಮ್ಯುನಿಟಿ ಬೂಸ್ಟರ್ ಅಥವಾ ಆರ್ಗ್ಯಾನಿಕ್ ಇಮ್ಯುನಿಟಿ ಬೂಸ್ಟರ್. ಲಿಂಬೆಯನ್ನು ನಾವು ಜಾಸ್ತಿ ಸೇವಿಸೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ವಿಟಮಿನ್ ಸಿ ಇದರಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನೀವು ಕೂಡ ತುಂಬಾ ಫಿಟ್ ಆಗ್ತೀರಾ. ಬೇಡದ ಕೆಟ್ಟ ಕೊಬ್ಬೆಲ್ಲ ಆಟೋಮೆಟಿಕ್ಕಾಗಿ ಕರಗಿ ಹೋಗುತ್ತೆ. ಇಷ್ಟೇ ನೋಡಿದ್ರಲ್ವಾ ಈ 5 ಅದ್ಭುತವಾಗಿರುವಂತಹ ಹೆಲ್ತ್ ಡ್ರಿಂಕ್ಸ್ ನಮ್ಮ ದೇಹದ ಬೊಜ್ಜನ್ನು ಕರಗಿಸಲಿಕ್ಕೆ. ಈ 5ರಲ್ಲಿ ನೀವು ಬಿಸಿ ನೀರು, ನಾನು ಫಸ್ಟ್ ಹೇಳಿದ್ನಲ್ವ, ಬಿಸಿ ನೀರನ್ನು ಅದರ ಜೊತೆಗೆ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿ. ಜೀರಾ ವಾಟರ್, ಸೋಂಪು ವಾಟರ್ ಅಥವಾ ಓಂಕಾಳು ವಾಟರ್, ಲಿಂಬೆ ರಸ ಎಲ್ಲದನ್ನು ಒಟ್ಟಿಗೆ ಮಾಡಬೇಡಿ. ಬಿಸಿನೀರು, ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಯೋದು ಅದು ಬೊಜ್ಜು ಕರಗಿಸಲಿಕ್ಕೆ ಅಂತಲ್ಲ, ಹೆಲ್ದಿ ಆಗಿರಬೇಕು, ನಮ್ಮ ದೇಹದಲ್ಲಿರೋ ಟಾಕ್ಸಿನ್ ಒಂದು ಚೂರು ಸ್ಟೋರ್ ಆಗಬಾರ್ದು ಅಂತ ಇರೋರು ಎಲ್ಲರೂ ಈ ಬಿಸಿನೀರಿನ ಥೆರಪಿನ ಮಾಡ್ಬೋದು. ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇರಲ್ಲ. ಅದರ ಜೊತೆಗೆ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿ, ಎಲ್ಲದನ್ನು ಒಟ್ಟಿಗೆ ಮಾಡಬೇಡಿ. ಆಗ ನಿಮಗೆ ಯಾವ ಹೆಲ್ತ್ ಪ್ರಾಬ್ಲಮ್ಮು ಕೂಡ ಆಗಲ್ಲ. ನೀವು ಹೆಲ್ದಿಯಾಗಿರ್ತೀರಾ, ಚೆನ್ನಾಗೇ ಇರ್ತೀರಾ. ಹೆಲ್ದಿ ವೇಯಲ್ಲಿ, ಆರೋಗ್ಯಕರವಾದ ವೇಯಲ್ಲಿ, ದಾರಿಯಲ್ಲಿ ನಾವು ಕೊಬ್ಬನ್ನು ಕರಗಿಸ್ಕೋಬೋದು. ಅದು ಬಿಟ್ಟು ನಿಮಗೆ ತುಂಬಾ ಜನ ಆಸೆ ತೋರಿಸೋರು ಇರ್ತಾರೆ. ಆ ಶಸ್ತ್ರಚಿಕಿತ್ಸೆ ಮಾಡಿಸಿ 1 ದಿನದಲ್ಲಿ ನಿಮ್ಮ ಹೊಟ್ಟೆ ಕೊಬ್ಬೆಲ್ಲ ಕರಗುತ್ತೆ, ಈ ಡ್ರಿಂಕ್ಸನ್ನು ತಗೊಳ್ಳಿ, ತುಂಬಾ ಬೇಗ 1 ವಾರದಲ್ಲಿ ನೀವು ಸಪ್ಪರಾಗ್ತೀರಾ, ಸಣ್ಣ ಆಗ್ತೀರಾ ಅಂತ. ಅದನ್ನ ಯಾವುದನ್ನು ನಂಬೇಡಿ. ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಏನಾದರೂ ಸಿಗುತ್ತೆ ಅಂತಂದರೆ ಅದು ಖಂಡಿತವಾಗ್ಲೂ ಶಾಶ್ವತವಾಗಿರಲ್ಲ. ಅದರ ಸೈಡ್ ಎಫೆಕ್ಟ್ಗಳು ತುಂಬಾ ಇರುತ್ತೆ. ಅದನ್ನ ಯಾರೂ ಹೇಳಲ್ಲ. ಅಂಥದ್ದು ಜಗತ್ತಲ್ಲಿ ಯಾವುದೇ ಇಲ್ಲ. ಅಷ್ಟೊಂದು ಫಾಸ್ಟಾಗಿ ರಿಸಲ್ಟ್ ಕೊಡುವಂಥದ್ದು ಯಾವುದೂ ಇಲ್ಲ. ದೇವರು ಬಂದು ವರ ಕೊಡಬೇಕಷ್ಟೇ ಬಿಟ್ಟರೆ ಅಂಥದ್ದು ಯಾವುದೂ ಇಲ್ಲ. ಯಾರ ಮಾತನ್ನು ನಂಬೇಡಿ. ಹೆಲ್ದಿ ಆಗಿರುವಂಥದ್ದನ್ನು
ಫಾಲೋ ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್, ಆರೋಗ್ಯಕರವಾದ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ, ಯಾವುದೇ ಡಯಟ್ ಪ್ಲ್ಯಾನ್ ಏನೇ ಫಾಲೋ ಮಾಡಬೇಕು ಅಂತಿದ್ರೂ ಕೂಡ ನಿಮಗೆ ಗೊತ್ತಿರೋ ಡಾಕ್ಟ್ರುಗಳಿರ್ತಾರಲ್ವ, ಅವ್ರ ಹತ್ರ ಒಂದ್ಸರಿ ಸಜೆಷನ್ ಕೇಳ್ಕೊಳ್ಳಿ. ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರ ಹತ್ರ ಒಂದ್ಸರಿ ಸಜೆಷನ್ ಕೇಳಿಕೊಂಡು ನೀವು ಯಾವುದೇ ಏನೇ ಒಂದು ಟ್ರೀಟ್ಮೆಂಟ್ ಏನೋ ತಗೋಬೇಕು ಅಂತಿದ್ರೆ ತಗೋಬೋದು. ಇಷ್ಟೇ. ಈ ವಿಡಿಯೋ ತುಂಬಾ ದಿನದಿಂದ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಮಾಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ನೀವು ಈ ಸ್ವೀಟ್ ಜಾಸ್ತಿ ತಿನ್ನೋದು, ಎಣ್ಣೆ ಪದಾರ್ಥ ಇರುತ್ತಲ್ವ, ಆಯಿಲಲ್ಲಿ ಫ್ರೈ ಮಾಡಿರೋದನ್ನು ಜಾಸ್ತಿ ತಿನ್ನೋದು, ಜಂಕ್ ಫುಡ್ಗಳು, ಪಿಜ್ಜಾ, ಬರ್ಗರ್ ಇವುಗಳನ್ನು ಜಾಸ್ತಿಯಾಗಿ ತಿನ್ನೋದು, ಕ್ಯಾಡ್ಬರಿ ಐಟಮ್ ಅಂದರೆ ಡೈರಿ ಪ್ರಾಡಕ್ಟ್ಸ್ ಇರುತ್ತಲ್ವ, ಚಾಕ್ಲೇಟ್ಸ್ ಅಥವಾ ಕ್ಯಾಡ್ಬರಿ ಸ್ವೀಟ್ ಏನೇನೋ ಈ ಐಸ್ ಕ್ರೀಮ್ಗಳೆಲ್ಲ ಇರುತ್ತಲ್ವ, ಇವುಗಳನ್ನು ಜಾಸ್ತಿಯಾಗಿ ತಿನ್ನೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು. ಆಲ್ಕೋಹಾಲ್ ಕುಡಿಯುವಾಗ ಏನು ಮಾಡ್ತಾರೆ ಕೆಲವರು, ಅದ್ರ ಜೊತೆಗೆ ಇದ್ದ ಬದ್ದದನ್ನೆಲ್ಲ ತಿಂತಾರೆ. ಅದು ಆಟೋಮೆಟಿಕ್ಕಾಗಿ ಹೊಟ್ಟೆ ಕೊಬ್ಬು ಜಾಸ್ತಿ ಆಗುತ್ತೆ. ನೀವು ಯಾರನ್ನು ಬೇಕಾದರೂ ನೋಡಿ, ಆಲ್ಕೋಹಾಲ್ ಜಾಸ್ತಿಯಾಗಿ ಕುಡಿಯುವವ್ರದ್ದು ಹೊಟ್ಟೆ ಬೊಜ್ಜು ಜಾಸ್ತಿನೇ ಇರುತ್ತೆ. ಇವುಗಳನ್ನೆಲ್ಲ ಒಂದು ಸ್ವಲ್ಪ ಲಿಮಿಟಲ್ಲಿ ಇಟ್ಕೊಂಡು ಕಮ್ಮಿ ಮಾಡ್ಕೊಂಡು ಬಂದರೆ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ, ನ್ಯಾಚುರಲ್ ಆಗಿ ಹೆಲ್ದಿ ಆಗಿರ್ಬೋದು, ಫಿಟ್ ಆಗಿರ್ಬೋದು, ಫೈನ್ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.